ನಮಸ್ತೆ ವೀಕ್ಷಕರೇ, ಲೋಕತಂತ್ರ ಮತಗಳ ಬೇಟೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭಾ ಚುನಾವಣೆಗಳು ರಂಗೇರ್ತಿದೆ. ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಮಾಡಿಯೂ ಕೂಡ ಆಗಿದೆ. ಇನ್ನು ಏನಿದ್ದರೂ ಎಲ್ಲರೂ ಮತ ಬೇಟೆಗಾಗಿಯೇ ಒಂದು ಕಾತುರದಿಂದ ಇದ್ದಾರೆ. ಎಲ್ಲರೂ ಮತಾಂಗಣದಲ್ಲಿ ಇಳಿದಿದ್ದಾರೆ. ಎಲ್ಲರೂ ಮನೆ ಮನೆಗೆ ತೆರಳಿಸ್ಕೂರ ಮತಯಾಚನೆ ಮಾಡ್ತಿದ್ದೇವೆ. ಅದರಲ್ಲಿ ಸ್ಪಂದನ ವಾಹಿನಿ ಈ ಮುಖಾಂತರ ನಾವು ಜನಗಳ ಮನದಾಳದ ಮಾತನ್ನು, ಯಾವ ಅಭ್ಯರ್ಥಿಗಳ ಪರವಾಗಿ ಜನದ ಮನಸ್ಸಿನಲ್ಲಿ ಇದೆ, ಯಾರ ಪರ ಜನ ಈ ಸಲ ಮತ ಹಾಕ್ತಿದ್ದಾರೆ ಅಂತ ಹೇಳಿ ಸ್ಪಂದನ ವಾಹಿನಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ನಾವು ಇಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕುಂದಾಪುರ ಭಾಗದಲ್ಲಿದ್ದೇವೆ. ಇಂದು ನಾವು ಕುಂದಾಪುರದ ಜನರ ಮನದಾಳದ ಮಾತನ್ನು, ಅಂದರೆ ಕುಂದಾಪುರ ಜನರ ಮನಸ್ಸಲ್ಲಿ ಯಾರ ಪರ ನಿಲುವು ಇದೆ ಅಂತ ಕೇಳಿಕೊಂಡು ಬರೋಣ. ನಾವು ಇಂದು ಕುಂದಾಪುರದ ಹೃದಯ ಭಾಗದಲ್ಲಿದ್ದೇವೆ. ಕುಂದಾಪುರ ಜನರ ಜನಾಭಿಪ್ರಾಯವನ್ನು ಕೇಳಿಕೊಂಡು ಬರೋಣ. ಹದಿನೆಂಟು 4/2019 ನಡೆದಿರುವಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಜನಸಾಮಾನ್ಯ ಮತ್ತು ಶ್ರೀಮಂತರ ನಡುವೆ ನಡೆಯುವಂಥ ಒಂದು ಹೋರಾಟ ಆಗಿರ್ತದೆ. ಏಕೆಂದರೆ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಾಮಾನ್ಯ ಜನರಿಗೆ ಭಾಳ ಕಂಟಕಪ್ರಾಯವಾದ ಕೆಲವೊಂದು ಯೋಜನೆ, GST ಇರ್ಬೋದು, ನೋಟ್ ಬ್ಯಾನಿಗಳು ಇರ್ಬೋದು, ಈ ಒಂದು ಸಮಸ್ಯೆಗಳು ಉದ್ಭವಿಸ್ತಿದೆ. ಆದರೆ ಮೊನ್ನೆ ಇತ್ತೀಚೆಗೆ ನಡೆದ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೈನಿಕರು ಒಂದು ಸಾಹಸ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಆರ್ಡ್ರ್ ಕೊಟ್ಟಿರ್ಬೋದು ಏನಾದ್ರು, ಆದರೆ ಈ ಪುಲ್ವಾಮಾ ದಾಳಿಯನ್ನು ನಾವು ಯಾವುದೇ ಒಂದು ಪಕ್ಷದ ಸ್ವಸ್ಥಲ್ಲ, ಕಾಂಗ್ರೆಸ್ ಪಕ್ಷದಾಗಿರಲಿ, BJP ಪಕ್ಷ ಸ್ವಸ್ಥಾಗಿರಲಿ, ಯಾವುದೇ ಒಂದು ಪಕ್ಷದ ಸ್ವಸ್ಥಲ್ಲ. ನಮ್ಮ ಸೈನಿಕರಿಗೆ ಎಲ್ಲ ಪಕ್ಷಗಳು ನಾವು ಬೆಂಬಲ ನೀಡಬಹುದು, ನಮ್ಮೆಲ್ಲ ಆದ್ಯ ಕರ್ತವ್ಯ. ಆದರೆ ರಾಜಕೀಯವಾಗಿ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಮೆರುಗು ಕಳೆದುಕೊಳ್ಳುತ್ತಿದೆ. ಸೈನಿಕರಿಗೆ ನಾವು ಎದೆ ತಟ್ಟಿ ಧೈರ್ಯವನ್ನು ಕೊಡಬೇಕು ವಿನಃ ರಾಜಕೀಯವಾಗಿ ಬಳಸಬಾರದು. ಆದರೆ ಇತ್ತೀಚಿನ ದಿನಗಳ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸಗಳು ತುಂಬ ಇದೆ. ಏನೆಂದರೆ, ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ತಿರುಗಾಡಲು ಕೂಡ ಸಾಧ್ಯವಾಗುತ್ತಿಲ್ಲ. ಕಳೆದ 10 ವರ್ಷಗಳಲ್ಲಿ ಕೂಡ ಯಾವುದೇ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು, ಜನಸಾಮಾನ್ಯರಿಗೂ ಕೂಡ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ದೊಡ್ಡ ವೆಹಿಕಲ್ಸ್ಗಳು ಬಂದರೆ ಒಂದು ಊರಿಂದ ಮತ್ತೊಂದು ಊರಿಗೆ ಪಾಸಾಗಲು ಅರ್ಧ ಗಂಟೆ, 3/4 ಗಂಟೆಗಳು, ತಾಸುಗಳು ಕಾಯ್ದಬೇಕಾಗುತ್ತೆ. ಇದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಜವಾಬ್ದಾರಾಗಿರುತ್ತದೆ. ಮಾನ್ಯ ಸಂಸದೆ ಆಗಿರತಂಥ ಶೋಭಾ ಕರಂದ್ಲಾಜೆಯವರು ಹೊರಗಿನವರು ಬಂದು ಇಲ್ಲಿ ಜನಪ್ರತಿನಿಧಿ ಆಗಿದ್ದಾರೆ. ಆದರೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಸಾರ್ವಜನಿಕರಲ್ಲಿ ನಾವು ವಿನಂತಿಸುವುದೇನೆಂದರೆ, ಸ್ಥಳೀಯವಾದ ಜನಪ್ರತಿನಿಧಿಗೆ ನಮ್ಮ ಮತವನ್ನು ಕೊಡಬೇಕು. ನಮ್ಮ JDS ಹಾಗೂ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ಆಗಿರತಂಥ ಪ್ರಮೋದ್ ಮಜೂರನ್ನು ಆರಿಸಿ ಕಳಿಸಿದಲ್ಲಿ ನಮಗೆ ನೇರ ಸಂಪರ್ಕವಾಗ್ತದೆ. ಇನ್ನೊಮ್ಮೆ ಹೊರಗಿನವರಿಗೆ ಅವಕಾಶ ಮಾಡಬಾರದು, ಸ್ಥಳೀಯವಾಗಿ ಅವಕಾಶ ಮಾಡಿ ಕೊಡಬೇಕೆಂದು ನಾನು ಈ ಮಾಧ್ಯಮಕ್ಕೇನ ನಾನು ಮನವಿ ಮಾಡುತ್ತೇನೆ. ಹಾಗೂ ಜನರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಚುನಾವಣೆ ಬಂದಾಗ ಎಲ್ಲ ನೆನಪಾಗ್ತದೆ. ಆದರೆ ಮೊನ್ನೆ ಬೋಟ್ ಅವಘಡದಲ್ಲಿ ನಾಪತ್ತೆಯಾಗಿದ್ದಾರೆ. ಈಗ ಮೊನ್ನೆ ಮಾಧ್ಯಮದಲ್ಲಿ ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಾಂತ್ವನ ಹೇಳ್ಬೇಕು. ಆದರೆ ದೊಡ್ಡ ವ್ಯಕ್ತಿಗೆ ಕೇಳುವಂಥ ವ್ಯಕ್ತಿತ್ವ ನನ್ನದಲ್ಲದರೂ ಕೂಡ ಸಾಮಾನ್ಯರಾಗಿ ಜನರಿಗೆ ಇಲೆಕ್ಷನ್ ಬಂದಾಗ ಮಾತ್ರ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ಎಂಬ ಭಾವನೆಗಳು ಬರಬಾರದು. ಮೊದಲಿಂದವಾಗಿ ಸ್ಥಳೀಯವಾಗಿ ಹೋರಾಟ ಕೊಟ್ಟಿದ್ದರೆ ಮೀನುಗಾರರ ಪರವಾಗಿ ಒಂದು ಹೋರಾಟ ಆಗ್ತಿತ್ತು. ಆದರೂ ಏನೂ ಆಗಲಿಲ್ಲ. ಎಲ್ಲವನ್ನು ಆಲೋಚನೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ಕೈಗೆಟುಕುವಂಥ ವ್ಯಕ್ತಿಗೆ ನಾವು ಮತವನ್ನು ನೀಡಿ ಪ್ರಚಂಡ ಬಹುಮತ ಆರಿಸ್ತಾರೆ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ನಿಮ್ಮ ಅನಿಸಿಕೆ, ಮುಂದಿನ ಸರ್ಕಾರ ಯಾವ ಬಂದರೆ ಒಳ್ಳೆಯದು? BJP ಬರಬೇಕು. ಯಾಕಾಗಿ BJP? ಏಕೆಂದರೆ ಅವರು ದೇಶದ ಆಗು ಹೋಗುಗಳನ್ನು ಮತ್ತು ಮೋದಿಯವರ ಆಡಳಿತವನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಅವರ ಆಡಳಿತ ವೈಖರಿ ಎಲ್ಲರಿಗೂ ಇಷ್ಟವಾಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ BJPಗೆ. BJP ಬರಬೇಕು ಅಂತ. ಯಾಕಾಗಿ? ಮೋದಿಯವ್ರ ಸರ್ಕಾರ ಬರಬೇಕು. ಇಲ್ಲಿ ತನಕ ಒಳ್ಳೆ ಕೊಟ್ಟಿದೆ, 5 ವರ್ಷದಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದೇ ಮುಂದುವರಿಬೇಕು ಅಂತ ನಿಮ್ಮ ಬೆಂಬಲ ಇದೆ, ಖಂಡಿತ ಇದೆ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ? ನಮಗೆ ಗೊತ್ತಿಲ್ಲ ಸರ್, ನೋಡಬೇಕು ಯಾವುದಂತ. ನಿಮ್ಮ ಬೆಂಬಲ ಯಾವುದಕ್ಕೆ? ನಾವು ಯಾವುದಕ್ಕೂ ಬೆಂಬಲ ಇಲ್ಲ. ನಾವು BJP. ಯಾಕಾಗಿ? ಅಂದರೆ ಈ ಒಂದು 5 ವರ್ಷದಲ್ಲ ಆದಂಥ ಡೆವಲಪ್ಮೆಂಟಾಗಿ. ವೀಕ್ಷಕರೇ, ನಾವು ಅನೇಕ ಜನರ ಅವರ ಅಭಿಪ್ರಾಯ ಕೇಳಿದ್ದೆವು. ನಾವು ಸಾಕಷ್ಟು ಇಲ್ಲಿ ಕುಂದಾಪುರ ಭಾಗದಲ್ಲಿ ಸುತ್ತಾಡಬೇಕಾದ್ರೆ ನಮಗೊಂದು ಭರಾಟೆ ಸಹ ಕಂಡು ಬಂತು. ಇಲ್ಲಿ JDSನ ಪ್ರಚಾರ ಕೂಡ ನಡೀತಾ ಇದೆ.
ಈ JDS ಪ್ರಚಾರದಲ್ಲಿ ಉಡುಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರ ಮುನ್ಸೂರ್ ಇಬ್ರಾಹಿಂ ಕೂಡ ಇಲ್ಲಿ ಇದ್ದಾರೆ. ನಾವು ಅವರ ಜೊತೆಗೆ ಮಾತಾಡೋ ಸರ್ ಹೇಗೆ ನಡೀತಾ ಇದೆ ನಿಮ್ಮ ಮತದಾನದ ಒಂದು ಭರಾಟೆ? ಮತದಾನ ಜೋರಾಗ್ತಾ ಇದೆ, ನಿಮ್ಮ ಪ್ರಚಾರ ಕೂಡ ಹೇಗೆ ನಡೀತಾ ಇದೆ? ಇಲ್ಲಿ ಇಷ್ಟು ಬಾರಿ ನಮ್ಮ ಲೋಕಸಭಾ ಅಭ್ಯರ್ಥಿ ಹೊರ ಜಿಲ್ಲೆಯಿಂದ ಆಮದು ಮಾಡಿ ತಂದು ನಾವು ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಅದು ನಮ್ಮ ಉಡುಪಿ ಜಿಲ್ಲೆಯ ಒಂದು ಮೂರ್ಖತನ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಮ್ಮ ಸ್ಥಳೀಯರು ನಿಂತರೆ ನಾವು ಅವ್ರನ್ನ ಗೆಲ್ಲಿಸದೆ ಬೇರೆ ಜಿಲ್ಲೆಯವ್ರನ್ನ ಗೆಲ್ಲಿಸಿದ್ದು ನಮಗೆ ದೊಡ್ಡ ದುರಂತ ಆಗಿದೆ. ಆದ್ದರಿಂದ ಈ ಬಾರಿ ಒಳ್ಳೆಯ ಅಭ್ಯರ್ಥಿ, ನಮ್ಮ ಜಿಲ್ಲೆಯ ಶಾಸಕರಾಗಿ ಮಂತ್ರಿಯಾಗಿ ಸಾಕಷ್ಟು ಕೆಲಸ ಮಾಡಿದ ಅನುಭವ ಇರುವಂಥ JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ನಿಂತಿದ್ದರಿಂದ ಜನ ಉತ್ಸುಕರಾಗಿ, ಯುವಕರಿದ್ದಾರೆ, ಉತ್ಸುಕರಾಗಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಅನುಭವ ಇರೋದ್ರಿಂದ ಜನರದು ಮೆಚ್ಚುಗೆಯಾಗಿ ಅದಕ್ಕೋಸ್ಕರ ಈಗ ಅವರ ಹಿಂದೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಮೊದಲಿನ ಸಂಸದರು ಯಾವುದೇ ಒಂದು ಅಭಿವೃದ್ಧಿ ಇಲ್ಲಿ ಕಾಣಲಿಲ್ಲ. ಯಾವಾಗ ಅವರು ಅಭ್ಯರ್ಥಿಯಾಗಿ ಹೋದವರು ಬೆಳವಣಿಗೆ ಅಷ್ಟೇ ಇಲ್ಲಿ ಒಂದು ನಮ್ಮ ಉಡುಪಿ ಜಿಲ್ಲೆಗೆ ಆಗಮಿಸ್ತಿದ್ದರು. ಇದರಲ್ಲಿ ನಮಗೆ ನಿಜವಾಗಿ ನೋಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಯ ವಿಚಾರ ಒಂದು ನೋಡಲಿಕ್ಕೆ ಹೋದರೆ ರಾಷ್ಟ್ರೀಯ ಹೆದ್ದಾರಿ ಇಷ್ಟರೊಳಗೆ ಮುಗಿದು 3 ವರ್ಷ ಆಗಬೇಕಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಈಗ ಬೆಳಿಗ್ಗೆ ಕುಂದಾಪುರದಿಂದ ಉಡುಪಿ ಅಥವಾ ಮ್ಯಾಂಗ್ಳೂರಿಗೆ ಹೋಗುವಾಗ ಒಂದು ರೂಟ್ ಇದ್ದರೆ ರಿಟರ್ನ್ ಬರಬೇಕಾದ್ರೆ ಅದನ್ನು ತಿರುಗಿಸಿ ಬೇರೆ ಕಡೆಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಎಷ್ಟೋ ಜನ ಗಂಡ ಹೆಂಡತಿಯರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ, ಅಪಘಾತದಲ್ಲಿ ಅಥವಾ ಹೆಂಡತಿ ಗಂಡನನ್ನು ಕಳ್ಕೊಳ್ಳೋದು, ತಂದೆ ಮಕ್ಕಳನ್ನು ಕಳ್ಕೊಳ್ಳೋ ಸ್ಥಿತಿ ತುಂಬ ನಮ್ಮ ಇಲ್ಲಿ ನಡೆದು ಎಷ್ಟೋ ಪ್ರಾಣ ಈ ರಾಷ್ಟ್ರೀಯ ಹೆದ್ದಾರಿಗೆ ನಾವು ಕೊಟ್ಟಾಗಿದೆ. ಹಾಗಾಗಿ ಜನರು ಈಗ ತುಂಬ ನೋವಿನಲ್ಲಿದ್ದಾರೆ. ಅದಲ್ಲದೆ ಮತ್ತೊಂದು ದೊಡ್ಡ ವಿಚಾರ ಅಂತೇಳಿ ಹೇಳಿದರೆ, ನಮ್ಮ ಟೋಲ್ ಉಡುಪಿ ಮತ್ತು ಮ್ಯಾಂಗ್ಳೂರು ಡಿಸ್ಟ್ರಿಕ್ನಲ್ಲಿ 60 ಕಿಲೋಮೀಟ್ರಿಗೆ ಒಂದು ಟೋಲ್ ಅಂತ ಇರಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ 30-35 ಕಿಲೋಮೀಟ್ರಿಗೆ ಒಂದು ಟೋಲ್ ಇರೋದ್ರಿಂದ ಅದು ಸ್ಥಳೀಯವಾಗಿ ನಮ್ಮ ಸ್ಥಳೀಯದವರಿಗೆ ಟೋಲ್ ಫ್ರೀ ಅಂತ ಇದೆ. ಯಾವುದೇ ವಾಹನ ನಮ್ಮ ಸ್ಥಳೀಯರಿಗೆ ಟೋಲ್ ಫ್ರೀ ಇಲ್ಲದೆ ಹಣ ಕಟ್ಟಿ ಹೋಗುವಂಥದ್ದು ಒಂದು ಸ್ಥಿತಿಗತಿ ನಮಗೆ ಆಗಿದೆ. ಆದ್ದರಿಂದ ಅದರಲ್ಲೂ ಸಮೇತ ನಮ್ಮ ಸಂಸದರು ಸಮೇತ ಅದಕ್ಕೆ ಯಾವುದೇ ಒತ್ತು ಕೊಡಲಿಲ್ಲ. ಎಲ್ಲ ರೀತಿಯ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ನಾವು ಸಂಘಟನೆ ರೀತಿಯಿಂದ ಮಾಡಿದರೂ ಸಮೇತ ಯಾವುದೇ ಪ್ರಯೋಜನ ಆಗಲಿಲ್ಲ. ಮತ್ತು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮರಳು ಇದ್ದರೆ ಮಾತ್ರ ಒಂದು ಗೂಡಂಗಡಿ ಅಂದರೆ ಬೀಡ ಅಂಗಡಿಯವರಿಗೆ ಸಮೇತ ವ್ಯಾಪಾರ ಆಗುವಂಥದ್ದು. ಇಲ್ಲಿ ಈ ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮರಳು ಫ್ರೀಯಾಗಿ ಸಿಕ್ಕುವಂಥ ಮರಳು ಈಗ ಅದು ಗಂಧಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋಗಿ ಯಾವುದೇ ಒಂದು ಮರಳುಗಾರಿಕೆ ಮಾಡದ ಸ್ಥಿತಿಯಲ್ಲಿ ಬಡವರು ದಿನಕೂಲಿ ಜನರು ಕೂಲಿಗಳನ್ನು ಮಾಡದೆ ಊಟಕ್ಕೆ ಉಪವಾಸ ಬೀಳುವಂಥ ಪರಿಸ್ಥಿತಿ ಬಂದು ಮುಟ್ಟಿದೆ. ಅದಲ್ಲದೆ ಇನ್ನೊಂದು ಒಂದು ಹೇಳಿದರೆ, ಕರಾವಳಿ ಭಾಗದಲ್ಲಿ 100 ದಿನಗಳು ದಾಟಿದೆ. ಒಂದು ಬೋಟಲ್ಲಿ 7 ಮೀನುಗಾರರು ನಾಪತ್ತೆಯಾಗಿ ಇನ್ನೂ ತನಕ ಪತ್ತೆ ಹಚ್ಚಲಿಕ್ಕಾಗಿಲ್ಲ. ರಾಜ್ಯ ಸರ್ಕಾರ ಆದಷ್ಟು ಅದನ್ನು ಏನೇನು ಮಾಡಬೇಕು ಅದನ್ನು ಮಾಡಿದೆ. ಗೋವಾ ಸರ್ಕಾರ BJP ಇದೆ, ಮಹಾರಾಷ್ಟ್ರ ಸರ್ಕಾರ BJP ಇದೆ, ಇಲ್ಲಿ ನಮ್ಮ ಸಂಸದರು BJP ಇದ್ದಾರೆ, ಕೇಂದ್ರದಲ್ಲಿ ಸರ್ಕಾರ BJP ಇದೆ. ಯಾವುದೇ ಪ್ರಯೋಜನ ಆಗಲಿಲ್ಲ. ಈಗಲೂ ಸಮೇತ ನಮಗೆ ಓಟ್ ಕೊಡಿ ಅಂತ ಕೇಳ್ತಾ ಬರ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ಜೀವಂತ ಇರುವ ಜನರು ಹೆಣವಾಗಿದ್ದರೋ ಜೀವಂತ ಇದ್ದರೋ ಅನ್ನುವ ಭಯದಿಂದ ಕರಾವಳಿ ಭಾಗದ ಮೀನುಗಾರರು ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಪುನಃ ಬೋಟಿಗೆ ಮೀನುಗಾರಿಕೆಗೆ ಹೋಗಲಿಕ್ಕೆ ಭಯ ಪಡ್ತಿದ್ದಾರೆ. ನಾವು ಸಹ ಅದೇ ರೀತಿ ಆದರೆ ನಮ್ಮ ಗತಿ ಏನು, ನಮ್ಮ ಕುಟುಂಬದ ಗತಿ ಏನು ಅನ್ನುವ ಭಯದ ವಾತಾವರಣದಿಂದ ಯಾರು ಮೀನುಗಾರಿಕೆ ಹೋಗದೆ ಕೂತಿದ್ದಾರೆ. ಅದನ್ನು ಸಮೇತ ನಾವು ಮುಂದಿನ ಸಂಸದರಾಗಿ ಆಯ್ಕೆಯಾಗಿ ಪ್ರಮೋದ್ ಮಧ್ವರಾಜ್ ಬಂದರೆ ಅವರಿಗೆ ಹೇಳಿದ್ದೇವೆ, ಆ 7 ಜನರ ಮತ್ತು ಬೋಟಿನ ಪತ್ತೆಯನ್ನು ಹಚ್ಚಬೇಕು, ಮರಳಿನ ಸಮಸ್ಯೆಯನ್ನು ನೀಗಿಸಬೇಕು, ರಸ್ತೆಯ ಅಭಿವೃದ್ಧಿ ಮತ್ತು ಟೋಲ್ಗಳಿಗೆ ಸಾರ್ವಜನಿಕ ಮತ್ತು ಸ್ಥಳೀಯರಿಗೆ ಫ್ರೀಯಾಗಿ ನೀಡಬೇಕು. ಎಲ್ಲ ಉದ್ದೇಶಗಳನ್ನು ಈಗಾಗಲೇ ನಾವು ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಮುಖಾಂತರ, ಕುಮಾರಸ್ವಾಮಿ ಮುಖ್ಯಮಂತ್ರಿಯವರ ಮುಖಾಂತರ ಪ್ರಮೋದ್ ಮಧ್ವರಾಜರಿಗೆ ಗಮನಕ್ಕೆ ನಾವು ಆಲ್ರೆಡಿ ತಂದಿದ್ದೇವೆ. ಒಳ್ಳೆ ರಾಜ್ಯ ಸರ್ಕಾರ ಅಧಿಕಾರ ಇದಲ್ಲಿದೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರದ ಒಳ್ಳೆಯ ಅಭ್ಯರ್ಥಿಗಳನ್ನು, ಅದರಲ್ಲಿ ದೊಡ್ಡದಂತ ಹೇಳಿದರೆ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್, JDSನ ಚಿಹ್ನೆಯಲ್ಲಿ ನಿಲ್ಲಲಿಕ್ಕೆ ಕಾಂಗ್ರೆಸ್ನವರು ಸಮೇತ ಅಭ್ಯರ್ಥಿಯನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ದೇವೇಗೌಡರು ಸಮೇತ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿ ಅವ್ರನ್ನ ಸ್ವೀಕರಿಸಿದ್ದಾರೆ. ಇದೊಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿಯೇ ಒಂದು ದೊಡ್ಡ ಅದ್ಭುತ. ಇದನ್ನು ನೋಡಿ ಜನರು ನಾವು ಇನ್ನು ಮುಂದೆ ಎಲ್ಲದೂ ನಾವು ಒಟ್ಟಾಗಿ ಸಹಬಾಳ್ವೆಯಿಂದ ಮಾಡಿ ಓಟಲ್ಲಿ ನಾವು ಪ್ರಮೋದ್ ಮಧ್ವರಾಜನ್ನು ಗೆಲ್ಲಿಸಬೇಕು ಅನ್ನುವ ಒಂದು ನಿರೀಕ್ಷೆ ನಿಮ್ಮ. ಮತ್ತೊಂದು ತಾವು ಹೇಳಿದಾಗೇನೆ ಕಾಂಗ್ರೆಸ್ ಹಾಗೂ JDS ಮೈತ್ರಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ JDS ಚಿಹ್ನೆ ಅಡಿ ಒಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರು, ಉಡುಪಿ ಶಾಸಕರು ಹಾಗೂ ಸಚಿವರಾಗಿದ್ದಂಥವ್ರು.
ಇವರನ್ನ ಒಂದು ಮುಖ ಪರಿಚಯ ಕುಂದಾಪುರ ಜನತೆ ಹೇಗಿದೆ, ಯಾವ ಸಾಧನೆಯನ್ನು ಇಟ್ಕೊಂಡು ನೀವು ಇವತ್ತು ಜನರ ಬಳಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ? ಪ್ರಮೋದ್ ಮಧ್ವರಾಜ್ ಸ್ಥಳೀಯವಾಗಿ ಬೆಳೆದವರು. ಇವರು ವ್ಯವಹಾರ ವಹಿವಾಟಿನಲ್ಲಿ ಸಮೇತ ಮೀನುಗಾರರಾಗಿರೋದ್ರಿಂದ ಹೆಚ್ಚಿನವರಿಗೆ ಇವರ ಪರಿಚಯ ಇದೆ. ಶಾಸಕರಾಗಿ ಪರಿಚಯ ಇದೆ, ಮಂತ್ರಿಗಳಾಗಿದ್ದವ ಕರಾವಳಿ ಭಾಗದ ಎಲ್ಲ ನಮ್ಮ ಇದಕ್ಕೆ ಮೀನುಗಾರರಿಗೆ ಸಮೇತ ಬೇಕಾದಷ್ಟು ಯೋಜನೆಗಳನ್ನು, ಅತಿ ಹೆಚ್ಚಿನ ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಅವರ ಅತಿ ಹತ್ತಿರದ ಪರಿಚಯ ಇರೋದ್ರಿಂದ ಖಂಡಿತ ಅವರಿಗೆ ಜಯ ಆಗ್ತದೆ, ಅದು ಏನು ತೊಂದರೆ ಆಗುವುದಿಲ್ಲ. ಮತ್ತೊಂದು ಇಲ್ಲಿ ಗಮನಿಸಬೇಕಾದ್ರೆ ಸ್ಥಳೀಯ ಸಮಸ್ಯೆಗಳು, ನೀವು ಹೇಳಿದ ಹಾಗೆ ಮೀನುಗಾರರ ಸಮಸ್ಯೆ ಆಗ್ಬೋದು, ಮರಳಿನ ಸಮಸ್ಯೆ ಆಗ್ಬೋದು, ಇನ್ನೇ ಹಲವಾರು ಈ ಭಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದೆ. ಇದನ್ನು ನೀವು ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿವಾರಿಸುವಲ್ಲಿ ನೀವು ಕೈಗೆತ್ತೀರಿ? ಜನ ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾರೆ? ನಿಮ್ಮಷ್ಟು ಯಾವ ರೀತಿಯಾಗಿ ನಿಮ್ಮಲ್ಲಿ ಬೇಡಿಕೆಗಳು ಬರ್ತಾ ಇದೆ ಅಂತ? ಇಲ್ಲಿಯ ಸಂಸದರು ಇಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಸಿಗ್ತಿರಲಿಲ್ಲ. ಇವರು ಕಲಾವಿದರಾಗಿ ಬರ್ತಿದ್ರು, ಅತಿಥಿ ಕಲಾವಿದರಾಗಿ ಮಾತ್ರ ನಮ್ಮ ಜಿಲ್ಲೆಗೆ ಬರ್ತಾಯಿದ್ರು. ಈಗ ಮಾತ್ರ ಅಂದರೆ ನಾವು ಅತಿಥಿ ಕಲಾವಿದರಲ್ಲ, ಈಗ ಪರ್ಮನೆಂಟ್ ಕಲಾವಿದರಾದವರು ಇಲ್ಲೇ ಇದ್ದಾರೆ. ಈಗ ಅದು ಚುನಾವಣೆ ಬಂದಿದ್ದರಿಂದ ಅವರು ಸಂಸದರ ಕೈಗೆ ಸಿಗ್ತಿರಲಿಲ್ಲ. ಆಗ ಸ್ಥಳೀಯ ತೊಂದರೆಗಳನ್ನು ನಾವು ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಪ್ರಮೋದ್ ಮಧ್ವರಾಜ್ ಎಲ್ಲಿ ಹೋಗಲ್ಲ, ನಮ್ಮ ಸ್ಥಳೀಯ ಉಡುಪಿ ಜಿಲ್ಲೆಯಲ್ಲಿ ಇರ್ತಾರೆ. ಕಷ್ಟ ಸುಖಗಳನ್ನು ನಾವು ಹೇಳಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರವೋ ತಾಲೂಕು ಅಧಿಕಾರಿಗಳ ಮುಖಾಂತರವೋ ನಾವು ಅದನ್ನು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನೋ ಅನುಭವ ನಮಗಿದೆ. ಸರಿ ಸರ್, ಇಷ್ಟೊತ್ತು ನಿಮ್ಮ ಅಭಿಪ್ರಾಯ ಹೇಳಿದ್ದಕ್ಕೆ ಧನ್ಯವಾದ. ಇನ್ನಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಜನರ ಮನದಾಳದಲ್ಲಿ ಯಾರ ಬಗ್ಗೆ ನಿಲುವು ಇದೆ ಅಂತ ಕೇಳ್ಕೊಂಡು ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಬ್ರೇಕ್ನ ನಂತರ ಲೋಕತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಷ್ಟು ಮತದಾರರ ಮನದಾಳದ ಮಾತನ್ನು ಕೇಳ್ಕೊಂಡು ಬರೋಣ. ಇಲ್ಲಿ ಈಗ ಮೋದಿಯನ್ನು ಮುಂದಿಟ್ಟುಕೊಂಡು, ಸೈನಿಕರನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವುದಲ್ಲ. ಇಲ್ಲಿ ನಮಗೆ ನಮ್ಮ 5 ವರ್ಷದ ಸಂಸದೆಯಾಗಿ ಶೋಭಾ ಕರಂದ್ಲಾಜೆಯವರು 5 ವರ್ಷ ಇದ್ದರು. 5 ವರ್ಷದ ಎಲೆಕ್ಷನ್ಗೆ ಬಂದು ಹೋದಂಥ ಅಮ್ಮ ನಿನ್ನೆ ಬಂದಿದ್ದಾರೆ. ನಾವೆಲ್ಲ ಕಂಡಿದ್ದೇವೆ. ನಿನ್ನೆ ಕುಂದಾಪುರ ಬದಿಯಲ್ಲಿ ತಿರುಗ್ತಾ ಇದ್ದರು. ಆ ಅಮ್ಮ 5 ವರ್ಷ ನಂತರ ಬಂದಿದೆ. ಬಹುಶಃ ನಾಳೆ ಕೂಡ ಎಲೆಕ್ಷನ್ ನಿಂತಿದ್ದಾರೆ. ಈಗ ಗೆಲ್ಲಿ ಅಥವಾ ಸೋತರು ಗೊತ್ತಿಲ್ಲ. ಗೆದ್ದರೂ ಬರುವುದಿಲ್ಲ, ಸೋತರು ಅಂತೂ ಮನೆ ಹೋಗ್ತಾರೆ. ಗೆದ್ದರೂ ಕೂಡ ಮುಂದಿನ 5 ವರ್ಷಕ್ಕೆ ಮತ್ತೆ 5 ವರ್ಷ ನಂತರ ಆ ಅಮ್ಮನ ಕಾಣುವಂಥ ಸೌಭಾಗ್ಯ ನಮ್ಮ ಕುಂದಾಪುರದ ಭಾಗದವರಿಗೆ ಆಗ್ಬೋದು ಅಂತೇಳಿ ನಮ್ಮದೊಂದು ವಿವೇಚನೆ. ಆದ್ದರಿಂದ ನಿಮಗೆ ಈಗಲೂ ನಮ್ಮ ಕುಂದಾಪುರ ಈಗ ನಾಳೆ ಬಹುಶಃ ಈ ಒಂದು 15 ಸಲ ಮಳೆ ಬರ್ಬೋದು. ಮಳೆ ಬಂದಾಗ ನಮ್ಮ ಕುಂದಾಪುರದ ಹೃದಯ ಭಾಗದಲ್ಲಿರುವ ಸೇತುವೆ ಇವತ್ತು ಒಳ್ಳೆ ಸ್ಟ್ಯಾಚ್ಯೂ ಆಗಿಬಿಟ್ಟಿದೆ. ಯಾವಾಗ ಅದು ಬಂದು ಬಿರುಗಾಳಿ ಅಥವಾ ಯಾವುದು ಬಂದು ಬೀಳುವಂಥ ವ್ಯವಸ್ಥೆಯಲ್ಲಿದೆ. 5 ವರ್ಷ ಪ್ಲಸ್ 5 ವರ್ಷ 10 ವರ್ಷ ಆಯ್ತು. ಈಗ ಮಾನ್ಯ ಜಯಪ್ರಕಾಶ್ ಹೆಗಡೆಯವರು ಇಲ್ಲಿ MP ಆಗಿದ್ದರು. MP ಇದ್ದಾಗ ಅವರು ಒಂದು ಏನೋ ಒಂದು ಸಹಾಯದಿಂದ ಅಲ್ಲಿ ನಮಗೆ ವೇ ಬ್ರಿಡ್ಜ್ ಆಗುವಂಥ ಒಂದು ಮೇಲ್ಸೇತುವೆ ಆಗುವಂಥ ಒಂದು ಭಾಗ್ಯ ಬಂತು. ಅದು ಈಗ ಸ್ಟ್ಯಾಚ್ಯೂ ಆಗಿ ಬಂದಿದೆ. ಕಠಿಣ ಆಗಿ ಮಾತ್ರ ಉಂಟು, ಅಲ್ಲಿ ಬೇರೆ ಏನೂ ಇಲ್ಲ. ಈಗ ಅಲ್ಲೆಲ್ಲ ಮಣ್ಣು ತೋಡಿ ಹಾಕಿ ನಾಳೆ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತದೆ. ಮತ್ತು ವಾಪಸ್ ಈಗ ಎಲ್ಲಾದರೂ ಮಳೆ ಬಂದರೆ ಕುಂದಾಪುರಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಕುಂದಾಪುರದಿಂದ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಣ್ಣು ಅಷ್ಟು ದೊಡ್ಡ ಅದರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ. 7 ಜನ ನಮ್ಮ ಮೀನುಗಾರರು, ಈಗ ನಾನು ಮೀನುಗಾರ ಬಾಂಧವನಾಗಿ ಹೇಳೋದು, 7 ಜನ ಮೀನುಗಾರರು ಕಳೆದು ಹೋಗಿ 100 ದಿನ ಆಯಿತು ಸ್ವಾಮಿ, 100 ದಿನ ಆಯಿತು. ನಿನ್ನೆ ಅವ್ರ ಮನೆಗೆ ಹೋಗಿ ಭೇಟಿ ಕೊಡ್ತಿದ್ದಾರೆ ಈ ಶೋಭಕರಂದಾಗಲಿ. ಆದರೆ ಒಂದು ದಿವಸನೂ ಇಷ್ಟು ದಿವಸ ಬಾರ್ದಿದ್ದ ಈ ಅಮ್ಮ ಅವರು ಈಗ ಬಹುಶಃ ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಇವತ್ತು ಕಂಗಲಾಗಿದ್ದೇವೆ. ನಮ್ಮ ಮೀನುಗಾರ ಬಾಂಧವರನ್ನು ಕಾಣದೆ ಕಂಗಲಾಗಿದ್ದೇವೆ. ಅವರು ಇವತ್ತಿಗೆ ಎಲ್ಲಿದ್ರು ಅಂತಿಲ್ಲ. ನಿನ್ನೆ ಬಂದು ಅವ್ರ ಮನೆ ಭೇಟಿ ಕೊಟ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ನಾಟಕ ನಮ್ಗೆ ಬೇಡ. ಅವರ ಸಚಿವರು ಬಂದಿದ್ದಾರೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ಜವಾಬ್ದಾರಿ ಇದ್ದ ಮೇಲೆ ಈ ಅಮ್ಮ ನಮ್ಮ MP ಆಗಿದ್ದಾರೆ. ಅವರು ಮಾಡುವಂಥ ಕೆಲಸವನ್ನು ಒಬ್ಬ ಸಂಸದೆಯಾಗಿ ನಿರ್ವಹಿಸಿದ್ದೇ ಆದರೆ ಬಹುಶಃ ಅವರಿಗೆ ಇವತ್ತು ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅವ್ರ ಎದುರು ನಿಲ್ಲುವಂಥ ಯಾರು ವ್ಯಕ್ತಿತ್ವ ಇಲ್ಲ. ಯಾಕಂದರೆ ಹಿಂದುತ್ವದ ಪ್ರತಿಪಾದನೆ ಮಾಡಿಕೊಂಡು ಬಂದವರು. ಹಿಂದುತ್ವದ ಪ್ರತಿಪಾದನೆ ಮಾಡಿಕೊಂಡು ಬಂದು ಮತ್ತು ಇಲ್ಲಿ ಕೊಲೆಗಳ ಸಾವಿನ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಂಥ ಈ ಶೋಭಕ್ಕ ಸಾವಾದಾಗ ಬಂದು ಕೂಗುವುದು ಬಿಟ್ಟರೆ ಬೇರೆ ಟೈಮಲ್ಲಿ ಒಂದು ಒಳ್ಳೆಯ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಕೆಲಸ ಬಗ್ಗೆ, ದೇಶದ ಚಿಂತನೆ ಬಗ್ಗೆ ಮಾಡಿದಂಥವರಲ್ಲ ಇವರು.
ಇವರಿಗೆ ಇವತ್ತು ಓಟ್ ಬೇಕಾಗಿದೆ, ಈಗ ಬಂದಿದ್ದಾರೆ. ಪ್ರತಿಯೊಬ್ಬರು ಯೋಚನೆ ಮಾಡ್ತಿದ್ದಾರೆ ಇವರಿಗೆ ಓಟ್ ಕೊಡಬೇಕಾ ಬೇಡ ಅಂತ. ಅಂದರೆ 5 ವರ್ಷದಿಂದ ಬರುವಂಥ ಇವರ ಅಗತ್ಯತೆ ನಮಗುಂಟಾ? ಈಗ ನಾವು ಪ್ರಮೋದ್ ಮೋದಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಪ್ರಮೋದರು ಕಳಿಸಲ ಉಡುಪಿ ಭಾಗದಲ್ಲಿ ಸಾವಿರಾರು ಕೋಟಿಗಳ ಅನುದಾನ ತಂದು ಅಭಿವೃದ್ಧಿ ಮಾಡಿದಂಥ ಪ್ರಮೋದ್ ಮಧ್ವರಾಜ್ ಇವತ್ತು ವಾಪಸ್ ಮೈತ್ರಿ ಸರ್ಕಾರದಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಕಳೆದ ಸಂಸದೆ, ಅವರು ಸ್ಪರ್ಧೆಯಲ್ಲಿದ್ದಾರೆ. ಜನ ಇವತ್ತು ನಮ್ಮ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿತ್ವವುಳ್ಳ ಪ್ರಮೋದರು ಬೇಕಾ, 5 ವರ್ಷಕ್ಕೆ ಎಲೆಕ್ಷನ್ನಿಗೋಸ್ಕರ ಬರುವಂಥ ಶೋಭಾ ಕರಂದ್ಲಾಜೆ ಬರಬೇಕಂತ ಇವತ್ತು ಮತದಾರ ಬಾಂಧವರು ಯೋಚನೆ ಮಾಡುವಂಥದ ಕಾಲ ಬಂದಿದೆ. ಬಹುಶಃ ನಮ್ಮ ಕುಂದಾಪುರ ಭಾಗದಲ್ಲಿ ಯಾವಾಗಲೂ ನಾವು ಪ್ರತಿಯೊಂದರಲ್ಲೂ ಮುಂದು, ಎಲ್ಲ ವಿಷಯದಲ್ಲೂ ನಾವು ಕುಂದಾಪುರ ಉಡುಪಿ ಭಾಗದವರು ವಿದ್ಯೆಯಲ್ಲಿ ಇದಕ್ಕೆ ಕರ್ನಾಟಕ ಭಾಗದಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ಉಡುಪಿ ಜಿಲ್ಲೆಯವರು ಜಾಣರು ಅಂತ ಹೇಳ್ತಾರೆ. ಈ ಸಲ ಆದರೂ ತಮ್ಮ ಮತವನ್ನು ಒಳ್ಳೆ ಅಭ್ಯರ್ಥಿಗೆ ನೀಡಿ ಎಂಬುದು ನಮ್ಮ ಕೋರಿಕೆ. ಮೋದಿ, ಪಕ್ಕ ಮೋದಿ ನಮ್ಮ ಫೇವರಿಟ್. ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ದೇಶದ ಜಿ ಡಿ ಪಿ ಡೆವಲಪ್ಮೆಂಟ್ ಲಾಸ್ಟ್ 7 ಇಯರ್ಸಿಂದ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, 5 ಇಯರ್ಸಿಂದ. ರಾಹುಲ್ ಗಾಂಧಿ ಪಂಚಾಯತಿಗೆ ನಿಲ್ಲಕ್ಕೆ ಹೋಗಿತ್ತಿಲ್ಲ ಅವನೇ. ಸತ್ಯ ಅವ್ರಿಗೆ ರಾಹುಲ್ ಗಾಂಧಿಗೆ ಎಂತ ಅವ್ರಿಗೆ ಎಂತ ಒಂದು ಮಾತಾಡ್ತಾರೆ, ಅವ್ರಿಗೆ ಎಂತ ಮಾತಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ. ಜಾತಿ ರಾಜಕೀಯ ಇವ್ರದ್ದು ಕರ್ನಾಟಕದಲ್ಲಿ ಬರೀ ರಾಜಕೀಯ ಎಂತಕ್ಕಂದ್ರೆ ಅವ್ರ ಫ್ಯಾಮಿಲಿ ಬರೀ ಅವ್ರಿಗೆ ದೇವೇಗೌಡ ಗೌಡ್ರೆ ಬರೀ ಅವ್ರದ್ದು. ಮೋದಿಗೆ ನಮ್ದು ಕರ್ನಾಟಕ ಫುಲ್ ಮೋದಿ, ಕರಾವಳಿ ಮೋದಿ ಅಲ್ಲೇ ಮೋದಿಗೆ. ನಮ್ದೇನಿದ್ರು ಮೋದಿ. ನಮ್ದು ಫಸ್ಟ್ ವೋಟ್, ಸೆಕೆಂಡ್ ವೋಟ್ ಮೋದಿಗೆ, ಬಿಜೆಪಿಗೆ. ಯಾರು ನಮ್ದು ಕಾಲೇಜ್ಗೆ ಬಂದಿರ್ತಲ್ಲ, ನಮ್ಮ ಕಾಲೇಜ್ ಹತ್ರ ಬಂದಿದ್ದು, ಕಾಲೇಜ್ ರೋಡ್ ಬಂದಿರ್ತಲ್ಲ ಮೋದಿಗೆ. ನೀವು ಯಾರು ಕಾಂಗ್ರೆಸ್ ಅಂತ ಮಾತಾಡಿಲ್ಲ, ಅವ್ರಿಗೆ ಬೀಳತ್ ಬಡಿಗೆ ಅಷ್ಟೇ. ಸರ್ಕಾರ ಅಂದರೆ BJP ಸರ್ಕಾರ ಬರಬೇಕು. ಯಾಕಂದರೆ ನಾನು ಕಾಂಗ್ರೆಸ್ಸಿಗೇ. ನಾವು ಇಷ್ಟು ಬೇಸತ್ತೀವಿ ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ ಭಾಳ ಬೇಸತ್ತೆ. ಮುಂದೇನಾದರೂ ಕಾಂಗ್ರೆಸ್ ಬಂತು ಅಂದರೆ ನಮ್ಮ ದೇಶವನ್ನು ಮಾರಾಟ ಮಾಡೋದಂತೂ ಇವರು ಗ್ಯಾರಂಟಿ. ಮುಂದೇನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ನಮ್ಮ ದೇಶನ್ನೇ ಮಾರಾಟ ಮಾಡಿಬಿಡ್ತಾರೆ. ಮತ್ತು ಪ್ರಧಾನ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆಗಿಬಿಟ್ರೆ ಏನು ಎಲ್ಲರೂ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಅವರಿಂದ ಬದಲಾವಣೆ ಸಾಧ್ಯ. ಏನು ಬಚ್ಚ ಸರ್ ಅವನಿಗೇನು ಗೊತ್ತಿದೆ? ಬಾಯಲ್ಲಿ ಬೆಟ್ಟ ಹಾಕಿದ್ರೆ ಕಚ್ಚಿದ ಹೆಂಗಂತೆಲ್ಲ ಗೊತ್ತಿಲ್ಲ ಅಂದ ಮನುಷ್ಯನಿಗೆ. ಏನು ಕೊಡ್ತಾರ ಅವನಿಗೆ ಏನು ಕೊಟ್ಟರೆ ಇರತ್ತಾ? ದೇಶ ಉಳಿಯುತ್ತಾ? ಅವನಿಗೆ ಅದ್ರ ಬಗ್ಗೆ ಅವನಿಗೆ ಯಾವ ಆಸಕ್ತಿ ಇಲ್ಲ. ಸಂಸ್ಕೃತಿ ಬಗ್ಗೆ ಅವನಿಗೆ ಏನೂ ಆಚರಣೆ ಇಲ್ಲ. ಅವನು ವಿದೇಶದವನು, ಭಾರತ ಬಂದಿದ್ದಾನೆ ಅಷ್ಟೇ ಬಿಟ್ಟರೆ ಭಾರತ ಸಂಸ್ಕೃತಿ ಏನು, ಭಾರತ ಬಗ್ಗೆ ಏನು ಅವನಿಗೆ ಗೊತ್ತಿದೆ, ಭಾರತ ವಿಚಾರ ಏನು ಗೊತ್ತಿದೆ ಅನ್ನೋ ಏನೂ ಒಂಚೂರು ಗೊತ್ತಿಲ್ಲ. ಅವನು ಇನ್ನೂ ಚಿಕ್ಕ ಬಚ್ಚ. ಅವನು ರಾಜಕೀಯದಲ್ಲಿ ಭಾಳ ಶ್ರೀಮಂತನೇ ಇರ್ಬೋದು, ಅದರ ರಾಜಕೀಯದಲ್ಲಿ ಭಾಳ ಚಿಕ್ಕದ ವ್ಯಕ್ತಿ ಅವನು. ಹಾಗಂತ ಮೋದಿ ಏನಾದರೂ ಸರ್ಕಾರ ಮಾಡಿದೆ ಅಂತಂದರೆ ಇನ್ನು ನಮ್ಮ ದೇಶ ಉದ್ಧಾರ ಆಗೋದು ಬಿಟ್ಟು ಎಲ್ಲ ದೇಶದವರು ಕೂಡ ಭಾರತಕ್ಕೆ ಬಂದು ಸಲಾಮ್ ಹೊಡೆಯುವಂಥ ಒಂದು ಬರಲೇಬೇಕು, ಬರ್ತದೆ ಗ್ಯಾರಂಟಿ 100%. ನಾವು ಪಕ್ಕಾ ಕಾಂಗ್ರೆಸ್ಸಿಗರು. ಆದರೆ ಕಾಂಗ್ರೆಸ್ಸಿಂದ ಬೇಸತ್ತು ನಾವು BJP ಓಟ್ ಹಾಕ್ತಾ ಇದ್ದೀವಿ ಅಷ್ಟೇ. BJP ಅದು ಮೋದಿಗೋಸ್ಕರ ಓಟ್ ಹಾಕ್ತಾ ಇದ್ದೀವಿ, ಬೇರೆ ಯಾರಿಗಲ್ಲ. ಅಭ್ಯರ್ಥಿ ನೋಡಿ ಹಾಕ್ತಾ, ನಾವು ಮೋದಿಗೋಸ್ಕರ ನೋಡಿ ಓಟ್ ಹಾಕ್ತಾ ಇದ್ದೀವಿ, ಪಕ್ಷ ನೋಡಿ ಹಾಕ್ತಾ ಇಲ್ಲ, ಮೋದಿಗೋಸ್ಕರ ಹಾಕ್ತಾಯಿದ್ದೀವಿ. ಯಾಕೆ? ಮೋದಿ ಇನ್ನೂ ಬರಬೇಕು, ಮುಂದಿನ ಸರ್ಕಾರ ಒಳ್ಳೇದಾಗಬೇಕು, ದೇಶದ ಜನರಿಗೆ ಒಳ್ಳೇದಾಗಬೇಕು. ನಮಗೆ ಯಾವ ಪಕ್ಷದ ಭೇದ ಭಾವಗಳಿಲ್ಲ, ದೇಶ ಒಳ್ಳೇದಾಗಬೇಕು ಅನ್ನೋದೇ ಒಂದು ನಿರ್ಧಾರ ನಮ್ಮದು ಅಷ್ಟೇ. ನಮ್ಮ ಉದ್ದೇಶ ಏನಂದರೆ ಮೋದಿ ಇಷ್ಟು ಒಳ್ಳೇದು ಮಾಡಿದೆ ಅಂದರೆ ರೈತರಿಗಾಗಲಿ, ಒಂದು ಬಡಬಗರಿಗಾಗಲಿ, ಒಂದು ಯಾವುದೇ ಒಂದು GST ತಂದು ಏನೇ ಒಂದು ಯಾವ್ಯಾವುದು ಕಾನೂನು ತಂದ ಎಲ್ಲ ಕಾನೂನು ಒಳ್ಳೆಯದೇ. ಯಾಕಂದರೆ ಇಷ್ಟು ವರ್ಷ ನಮ್ಮ ಕಾಂಗ್ರೆಸ್ ಮಾಡಿದ್ದೇನು ಗೊತ್ತಾ? ಇಂದಿರಾ ಗಾಂಧಿಯಿಂದ ನಮ್ಗೆ ಹಾಳು ಮಾಡಿದ್ದೆ ಇಂದಿರಾ ಗಾಂಧಿ. ಯಾಕಂದರೆ ಟೇನೆನ್ಸಿ ಆ್ಯಕ್ಟ್ 73ರಲ್ಲಿ ಟೇನೆನ್ಸಿ ಆ್ಯಕ್ಟ್ ತಂದು ನಮ್ಮದೆಲ್ಲ ಉಳುವನೆ ಓಡೆ ಮಾಡ್ಕೊಂಡು ನಮ್ಮ ಜಮೀನೆಲ್ಲ ರೈತರಿಗೆ ಮಾಡಿ ಹಾಕಿದ್ದಾರೆ. ಆವಾಗ ಹಾಗಾಕೊಂಡು ನಾವು ಕಾಂಗ್ರೆಸ್ಸಿಗೆ ಯಾವಾಗ ವಿರುದ್ಧನೇ, ಕಾಂಗ್ರೆಸ್ಸಿಗೆ ನಾವು ಮತ ಹಾಕೋದಿಲ್ಲ. ಯಾವಾಗ ನಮ್ಮ BJPನೇ, ಯಾವತ್ತೂ BJPನೇ. BJPಗಂತಲ್ಲ, ನಮ್ಮ ಓಟು ಮೋದಿಗೆ ಅಷ್ಟೇ. ಅಂದರೆ ನಮ್ಮ ರಾಷ್ಟ್ರ ಚಿಹ್ನೆ ಅದು. BJP ಪ್ರಶ್ನೆ ಅಲ್ಲ, ನಮ್ಮ ರಾಷ್ಟ್ರ ಚಿಹ್ನೆ ನಾವು ರಾಜಕೀಯದವರಲ್ಲ. ಹೌದಲ್ಲ, ನಮ್ಮ ಪ್ರಾಣಿ ರಾಷ್ಟ್ರ ಪ್ರಾಣಿ ಯಾವುದು, ನಾವು ರಾಷ್ಟ್ರ ಚಿಹ್ನೆ ಯಾವುದು ಅದು ನೋಡ್ತೇವೆ. ಈಗ ಎಲ್ಲರೂ ಹೇಳ್ತಾರೆ ಏನಂತ ಹೇಳಿದರೆ, ಮೋದಿ ಓಟ್ ಹಾಕಿದ್ರೆ ಕೂಡ ದುಡಿಯೋದು ಕಡಿಮೆ ಆಗ್ತದೆ ಅಂತೇಳಿ. ದುಡಿಲೇಬೇಕು, ದುಡಿಯೋದು ಅಂತಲ್ಲ. ಆದರೆ ಅವ್ರ ಕಂದ್ರಿಗೆ ಓಟ್ ಹಾಕಿದ್ರೆ ನಮ್ಮ ಹಿಂದಿನ ಫ್ಯೂಚರ್ ಮಕ್ಕಳಿಗಾದರೂ ಒಂದು ಒಳ್ಳೆದಾಗ್ತದೆ. ಈಗ ನಮ್ಗೆ ಒಳ್ಳೆದಾಗೋದು ಕತೆ ಬೇಡಿ, ನಾವು ಇನ್ನು ಇವತ್ತಿದ್ದು ಎಷ್ಟು ವರ್ಷ ಅಂತ ಹೇಳಲಿಕ್ಕಿಲ್ಲ. ಹಿಂದಿನ ಯುವ ಪ್ರತಿಭೆಗಳಿಗೆ ಒಳ್ಳೆದಾಗಬೇಕಿದ್ರೆ ಇವತ್ತು ಮೋದಿ ಖಂಡಿತ ಪ್ರಧಾನಿ ಆಗಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ರಾಹುಲ್ ಗಾಂಧಿ ನೋಡಿ, ದೇಶನ ಹಾಳು ಮಾಡಲಿಕ್ಕೆ ರೆಡಿ ಮಾಡಿದ್ದಾನೆ, ದಿವಾಳಿ ಎಬ್ಸಕ್ಕೆ ಹೋಗಿದ್ದಾನೆ. ಯಾಕಂದರೆ ಈಗ 72,000 ವರ್ಷಕ್ಕೆ ಕೊಡ್ತೇನೆ ಅಂತ ಇದ್ದಾನೆ. ಎಲ್ಲಿಂದ ಕೊಡ್ತೇನೆ? ಅವ್ನು ಕೈಯಿಂದ ಕೊಡ್ತೇನಲ್ಲ ರೀ. ದೇಶನ ಮುಂಡೊಯ್ಸಿ ಓಡಿ ಹೋಗೋದು. ಆಮೇಲೆ
ನಾವು ಇರಬೇಕಲ್ಲ ಸರ್ ಇಲ್ಲಿ, ನಾವು ಇರಬೇಕು, ನಮ್ಮ ಮಕ್ಕಳು ಇರಬೇಕು, ನಮ್ಮ ಮಕ್ಕಳು ಇರಬೇಕು. ಇವನಿಲ್ಲ, ಇವನು ಹೋಗ್ತಾನೆ, ಇವನ ಫ್ಯಾಮಿಲಿ ಕಟ್ಕೊಂಡು ಹೋಗ್ತಾನೆ. ಇನ್ನು ಕೆಲವು ಇದ್ದಾರಲ್ಲ ಅವನ ಜೊತೆಗೆಲ್ಲ ಸೇರಿ ಹೋಗ್ತಾರೆ. ಖಂಡಿತ ಇವತ್ತು ನಾವು ಸೇನೆಗೋಸ್ಕರ ನಾವು ಅಭಿಮಾನಿಗಳಾಗ್ತೀವಿ, ಮೋದಿಗೋಸ್ಕರ. ಇವತ್ತು ನಮ್ಮ ದೇಶ ಉಳಿಬೇಕಿದ್ರೆ, ಮುಂದಿನ ಒಂದು ದಿನಗಳಲ್ಲಿ ನಮ್ಮ ದೇಶ, ನಮ್ಮ ಮಕ್ಕಳು ಉಳಿಬೇಕಿದ್ರೆ, ಈ ದೇಶದಲ್ಲಿ ಉಳಿಬೇಕಿದ್ರೆ ಇವತ್ತು ಮೋದಿ ಪ್ರಧಾನಿ ಆಗಲೇಬೇಕಾಗ್ತದೆ. ಅನಿವಾರ್ಯ ಆಗಿದೆ ನಮಗೆ, ಮೋದಿ ಪ್ರಧಾನಿ ಆಗಲೇಬೇಕು. ಮೋದಿ ಬಿಟ್ಟು ಬೇರೆ ಪ್ರಧಾನಿ ಆಗಿದ್ರೆ ನಾವು ಬಿಡಿ, ನಮ್ಮ ಮಕ್ಕಳ ಸಮೇತ ಉಳಿಯಲ್ಲ, ದೇಶ ಸಮೇತ ಉಳಿಯಲ್ಲ, ಅದು ಖಂಡಿತ. ಯಾರು ಹೇಳಿದ್ದು ಸರ್? ನಾವು ಒಂದಿಷ್ಟು ಹೇಳೋದು, ನೋಟ್ ಬ್ಯಾನ್ ತೊಂದರೆ ಆಗಿದೆ ಖಂಡಿತ, ನಮ್ಮಂಥವ್ರಿಗೆ ಅಲ್ಲ ಸರ್, ನಮ್ಮಂಥ ಬಡವರಿಗೆ ಖಂಡಿತ ತೊಂದರೆ ಆಗಿಲ್ಲ, ನಮ್ಮಂಥವ್ರಿಗೆ ಖುಷಿಯಾಗಿದೆ. ಯಾಕೆ ಹೇಳಿ, 500,000 ನೋಟೇ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ ನಮ್ಗೆ. ಇವತ್ತು ಕಸದ ಬುಟ್ಟೆಗೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾರದು? ಅವ್ರ ಮನೆ ದುಡ್ದಿದ್ದು ದುಡ್ಡು ಅಲ್ಲ, ಯಾರದು ತಲೆ ಹೊಡೆದ ದುಡ್ಡು ಅವ್ರು ಒಟ್ಟು ಮಾಡಿ ಇಟ್ಕೊಂಡಿದ್ದು ಬಿಟ್ಟರೆ ನಮ್ಮಂಥವ್ರು ಕಷ್ಟಪಟ್ಟು ದುಡ್ಡು ನಮ್ಮ ಹತ್ರ 500,000 ಒಟ್ಟು ಮಾಡ್ಲಿಕ್ಕೆ ಆಗಲಿಲ್ಲ ಸರ್, ನಿಜವಾಗ್ಲೂ ಆಗಲಿಲ್ಲ ನಮ್ಮ ಹತ್ರ. ಇವತ್ತು ನಾವು ದುಡಿತೇನೆ ಇದ್ದೀವಿ, ಆದರೆ ನಮಗೇನೋ ದುಡ್ಡು ಮಾಡ್ಕೊಳ್ಳಿಕ್ಕಾಗಲ್ಲ, ಯಾವ ಸೈಟ್ ತೊಗೊಳ್ಳಿಕ್ಕಾಗಲ್ಲ, ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕಾಗಲ್ಲ. ಆದರೆ ನಾವೇನದು ಮುಂದಿನ ದೇಶದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಮೋದಿ ಖಂಡಿತ ನಮ್ಮ ಪ್ರಧಾನಿ. 5 ಅಲ್ಲ, ಇನ್ನೊಂದು 15 ವರ್ಷ ಬೇಕಾದ್ರೂ ಮೋದಿನೇ ಬೇಕು ನಮಗೀಗ, ಮೋದಿನೇ ಬೇಕು ಖಂಡಿತ. ನಾವು ಯಾವುದೇ ಕ್ಯಾಂಡಿಡೇಟ್ ನೋಡಿ ಆಗ್ತಾ ಇಲ್ಲ, ಖಂಡಿತ ಮೋದಿಗೋಸ್ಕರ ನಮ್ಮ ಓಟ್. ಕೇಂದ್ರದಲ್ಲಿ ನಮ್ಮ ಮೋದಿಯವರ ಸರ್ಕಾರ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಅವರ ಈ ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಂದು ಇದಾಗಿದೆ, ಮತ್ತು ದೇಶದ ರಕ್ಷಣೆ ಆಗ್ತಾ ಇದೆ. ಮೋದಿಯವರಿಂದ ದೇಶದ ರಕ್ಷಣೆ ಆಗ್ತಾ ಇದೆ. ಮತ್ತೊಮ್ಮೆ ಮೋದಿಯವರು ಬೇಕು ಅಂತ. ಮೋದಿಯವರನ್ನು ನೋಡಿ ಮತ ಹಾಕ್ತೀರಾ, ಪಕ್ಷ ನೋಡಿ ಮತ ಹಾಕ್ತೀರಾ, ಅಭ್ಯರ್ಥಿ ನೋಡಿ? ಈ ಸಲ ಹೆಚ್ಚಾಗಿ ಮೋದಿಯವರು ದೇಶಕ್ಕೆ ಮಾಡಿದ ಒಂದು ಸೇವೆಗೋಸ್ಕರ ನಾವು ಪಕ್ಷವನ್ನು ನೋಡ್ತೀವಿ, ಮೋದಿಯವ್ರು ನೋಡೇ ಓಟ್ ಹಾಕ್ತಾ ಇದ್ದೀವಿ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೂ ಅಡ್ಡಿಲ್ಲ. ಸ್ವಲ್ಪ ಮಿಡ್ಲ್ ಕ್ಲಾಸ್ನವ್ರಿಗೆಲ್ಲ ಒಂದು ಏನು ಪ್ರಾಬ್ಲಮ್ ಆಗಿದ್ರು ಅಡ್ಡಿಲ್ಲ. ವ್ಯಾಪಾರ ಎಲ್ಲ ಭಾರಿ ಕಮ್ಮಿ ಆಗಿದೆ ಈಗ, ಸ್ವಲ್ಪ ವ್ಯಾಪಾರದವ್ರಿಗೆ ಪೆಟ್ಟು ಬಿದ್ದಿದೆ. ಮುಂದೆ ನೋಡಬೇಕು, ಮೋದಿ ಬಂದರೂ ಅಡ್ಡಿಲ್ಲ, ರಾಹುಲ್ ಗಾಂಧಿ ಬಂದರೂ ಅಡ್ಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮತದಾರನ ಮನದಾಳದ ಮಾತನ್ನು, ಅವನ ಮನದಲ್ಲಿ ಯಾರಿಗೆ ಮತ ನೀಡಿದರೆ ಒಳ್ಳೆಯದು, ದೇಶದ ಅಭಿವೃದ್ಧಿ ಆಗಲಿ, ಬೇರೆಲ್ಲ ಯೋಜನೆಗಳಾಗಲಿ, ಯಾರಿಗೆ ಮತ ನೀಡಿದರೆ ಅಭಿವೃದ್ಧಿ ಸಾಧ್ಯ, ಯಾವ ಸರ್ಕಾರ ಬಂದರೆ ಒಳ್ಳೆಯದು ಅಂತ ಕೇಳ್ಕೊಂಡು ಬಂದ್ರಿ. ಇನ್ನಷ್ಟು ಈ ಭಾಗದಲ್ಲಿ ಆಗೋದು, ಬೇರೆ ಭಾಗದಲ್ಲಿ ಆಗಲಿ ಇರುವಂತಹ ಮತದಾರನ ಮನದಾಳದ ಮಾತನ್ನು ಕೇಳ್ಕೊಳ್ಳಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ಸುದರ್ಶನ್, ಕ್ಯಾಮರಾ ಪರ್ಸನ್ ಪ್ರಸಾದ್ ಸುವರ್ಣರ ಜೊತೆಗೆ. ನಮಸ್ತೆ.